ಮೂಡಬಿದ್ರೆಯ ಸ್ವರಾಜ್ಯ ಮೈದಾನದಲ್ಲಿ ಜರುಗಿದ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನದ ಗೌರವ ರಕ್ಷೆ ಸ್ವೀಕರಿಸಿ ಮಾತನಾಡಿದ ಮೂಡಬಿದ್ರೆ ತಾಲೂಕು ತಹಶೀಲ್ದಾರ್ ಅನಿತಾ ಲಕ್ಷ್ಮಿ, ವಿಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಮ ಭಾರತದ ಮುನ್ನಡೆ ಗಮನಾರ್ಹವಾಗಿದೆ. ಇದರ ನಡುವೆ ಬಡತನ, ಅನಕ್ಷರತೆ, ಪರಿಸರ ಮಾಲಿನ್ಯ, ಭಯೋತ್ಪಾದನೆಯಂತಹ ಸವಾಲುಗಳು ನಮ್ಮ ಮುಂದಿವೆ. ನಾವೆಲ್ಲರೂ ಜಾತಿ, ಮತ, ಧರ್ಮದ ಎಲ್ಲೆ ಮೀರಿ ಬಲಿಷ್ಠ ಭಾರತ ನಿರ್ಮಾಣದೆಡೆಗೆ ಮುನ್ನಡೆಯಬೇಕಾಗಿದೆ ಎಂದರು. ವಿಜ್ಞಾನ ಕ್ಷೇತ್ರದಲ್ಲಿನ ದಾಪುಗಾಲು ಭಾರತವನ್ನು ಸುಪ್ರೀಂ ಪವರ್ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಿದೆ. ಸಾಕಷ್ಟು ಬಗೆಯ ಇನ್ಸಾನ್ ಸರದಿಯ ಉಪಗ್ರಹಗಳ ಉಡಾವಣೆ, ಸಾಫ್ಟ್ವೇರ್ ಮತ್ತು ಸಂವಹನ ವಿಭಾಗಗಳ ಬೆಳವಣಿಗೆಯು ವಿಶ್ವವನ್ನು ನಿಬ್ಬೆರಗಿಸುವಾಗಿರುತ್ತದೆ. ಆದಾಗ್ಯೂ ಇಂದು ನಮ್ಮ ದೇಶ ಅನಕ್ಷರತೆ, ಪರಿಸರ ಮಾಲಿನ್ಯ, ಬಡತನ, ಭಯೋತ್ಪಾದನೆಗಳಂತಹ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ಜಾತಿ, ಮತ, ಭಾಷೆಗಳ ಎಲ್ಲೆ ಮೀರಿ ಅಪ್ಪಡ ಭಾರತೀಯರಾಗಿ ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸದೃಢ, ಸಮರ್ಥ, ಶಕ್ತಿಶಾಲಿ ದೇಶ ನಿರ್ಮಾಣ ಮಾಡೋಣ. ಇದೇ ಸಂದರ್ಭ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನ್, ಭಾರತ ಯುವ ರಾಷ್ಟ್ರವಾಗಿದ್ದು ವಿಶ್ವಗುರುವಾಗುವತ್ತ ಮುನ್ನಡೆದಿದೆ. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗುತ್ತಿದೆ ಎಂದರು. ಭಾರತ ದೇಶ ಇವತ್ತು ಎಲ್ಲಾ ಮೂಲಗಳಿಂದ ನೋಡುವಾಗಲೂ ಬಹಳ ರಭಸದಿಂದ ವೇಗವಾಗಿ ಎಲ್ಲ ಪ್ರಪಂಚದ ದೇಶಗಳನ್ನ ಹಿಂದಿಕ್ಕಿ ಮುಂದೆ ಓಡುವಂತಹ ದೇಶ ಆಗಿದೆ, ವೇಗವಾಗಿ ಬೆಳೀತಿದೆ. ಇಂತಹ ದೇಶದಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲ ಬಹಳ ಗೌರವದಿಂದ ಈ ದೇಶದಲ್ಲಿ ಬಾಳ್ತೇವೆ. ಯಾವ ರೀತಿಯಲ್ಲಿ ಇಲ್ಲಿ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯವನ್ನು ಉಳಿಸಿ ಬೆಳೆಸಬೇಕೆಂಬುದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಕೆಲವಾರು ಸುಧಾರಣೆಗಳನ್ನ ಮಾಡುವಾಗ ಹಲವಾರು ಸಂವಿಧಾನದ ತಿದ್ದುಪಡಿಗಳನ್ನ ಅದಕ್ಕೆ ಕೊಂಚನೂ ಅಗೌರವವಾದ ರೀತಿಯಲ್ಲಿ, ತೊಂದರೆ ಆಗದ ರೀತಿಯಲ್ಲಿ ಬದಲಾವಣೆಗೆ ಅನುಗುಣವಾಗಿ ಮತ್ತು ಬದಲಾಗಬಹುದು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಯಾವತಿ, ಪುರಸಭಾ ಮುಖ್ಯಾಧಿಕಾರಿ ಇಂದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಆಶಾ ಮಂಗಳೂರು, ಎಪಿಎಂಸಿ ಅಧ್ಯಕ್ಷ ಪ್ರವೀಣ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಮೂಡಬಿದ್ರೆ ಪುರಸಭಾ ಕಚೇರಿಯ ಆವರಣದಲ್ಲಿ ಶಾಸಕ ಉಮಾನಾಥ್ ಕೋಟ್ಯಾನ್ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದರು. ಪುರಸಭಾ ಸದಸ್ಯರುಗಳಾದ ಕೊರಗಪ್ಪ, ಸ್ವಾತಿ ಪ್ರಭು, ರಾಜೇಶ್ ನಾಯಕ್, ಪ್ರಸಾದ್ ಕುಮಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮೂಡಬಿದ್ರೆ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಫುಲ್ಲಾ ಶೆಟ್ಟಿ, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.